ಸೋಲೋ ಡ್ಯಾನ್ಸ್ ನೋಡಿಗೆ ರೆಡಿ ಇದ್ದೀರಾ? ಜೋರಾದ ಚಪ್ಪಾಳೆಗೆ ದೀಕ್ಷಾ ಸೋಲೋ ಡ್ಯಾನ್ಸ್ ಅವರ ವೇದಿಕೆಗೆ ಜೋರಾದ ಚಪ್ಪಾಳೆಗೆ ವೆಲ್ಕಮ್ ಬ್ಯಾಕ್ ಟು ಬಾಲಾಜಿ ತುಲ್ಲಾಗ್. ಇನ್ನಿತ ವಿಷಯದಾದ ಪಂಡ ಎಂಕಲ್ನ ಕಾಲೇಜ್ ಡೇ ಪಂಡ ಇನಿ ಕೆಲವು ಪ್ರೈಸ್ಗಳು ಉಂಡು ಎಂಕಲೆ ಪೂರ ಟೀಮ್ದ ಮುರನಿ ಮುಂದೆ ಬಂದಿತ್ತೆ ಡ್ಯಾನ್ಸ್ ಸ್ಕಿಟ್ದ ಪೂರ ಪ್ರೈಸ್ ಬಕ್ಕ ಸ್ಪೋರ್ಟ್ಸ್ ಡೇಟ ಪೂರ ಪ್ರೈಸ್ ಇನಿ ಕೊರ್ಪೇರು ಬಕ್ಕಿನಿ ಡ್ಯಾನ್ಸ್ ಪೂರ ಉಂಡು ಮಧ್ಯಾಹ್ನ ಬಕ್ಕ ಕಾಂಡೆ ಸಭೆ ಎಪ್ಪುಂಡು ಎಂಕಲ್ನ ಶಾಸಕರು ಬರವಿಲ್ಲೇರು ನಮ್ಮ ಊರ್ದ ಅಂಚನೆ ಈನ ಪೂರ ಪಂಡ ಈ ವಿಡಿಯೋ ನಿಗಲೆ ತೋಲಿ ಮಂಡ ಇನ್ನಿತ ಕಾಲೇಜ್ ಡೇಟ ಫುಲ್ ವೀಡಿಯೋ ನಿಗಲೆ ಈ ವಿಡಿಯೋ ಸಿಕ್ಕೊಂಡು ತೂಕ ಏತ್ ಗಮ್ಮತ್ ಆಗ್ಬಿಟ್ಟು ಬಂದು ನಿಗಲೆ ತೋಪವೆ ಎಂಚೆ ಪೂರ ಡೆಕೋರೇಷನ್ ಪೂರ ಮಲ್ದಿನ ಇತ್ತೆ ನಮ್ಮ ಪೋಯಿ ಸ್ಟೇಜ್ ಜಡೆ ಪೋಯಿ ಇನ್ನ ಮಲ್ತೊಂಡ್ಲೇರು ನನ್ನ ತೂಕ. ಈಗಲೇ ಒಂದು ತೋಲಿ ಒಂದಂಕ ಕ್ಲಾಸ್ ಓಂಕಾರ ಮಲ್ದಿನಿ ಐ ಲವ್ ಮೈ ಕಾಲೇಜ್ ತುಕ ಪೋಯಿ ಉಲೇ ಪೋಯಿ ಈನ ಪೂರ ಅನ್ಲೇರು ತೂಕ ತೋಲಿ ನಿಗಲೆ ಪೂರ ಡೆಕೋರೇಷನ್ ಆತಂಡು ಕಿಟ್ಟೆ ಕಾಂಬಿನೇಷನ್ಗಳು ಮತ್ತು ಬಿಕಾಂ ತರಗತಿಗಳು ನಡೆಯುತ್ತಿವೆ. ಸ್ನಾತಕೋತ್ತರ ವಿಭಾಗದಲ್ಲಿ ಎಂ.ಕಾಂ ಹಾಗೂ ಎಂ.ಬಿ. ತಮ್ಮ ಸಕ್ರಿಯವಾದ ಪಾತ್ರವನ್ನು ವಹಿಸಿದಂತಹ ಶ್ರೀಯುತ ಲಾಲಾಜಿ ಕಾರ್ಮೆಂಟಲ್ ಇವರನ್ನ ಈ ಸಂಸ್ಥೆಯ ಪರವಾಗಿ ಗೌರವಯುತವಾಗಿ ಸನ್ಮಾನಿಸಲು ನಾವು ವರ್ತಿಸ್ತಾ ಇದ್ದೇವೆ. ಮಾನ್ಯ ಶಾಸಕರಾದಂತಹ ಶ್ರೀಯುತ ಗುರುಮೇಶ್ ಶೆಟ್ಟಿ ಸರ್ ಈ ಒಂದು ಗೌರವ ಸನ್ಮಾನವನ್ನು ನೆರವೇರಿಸಿಕೊಡ್ತಾ ಇದ್ದಾರೆ. ಮಾನ್ಯ ಶಾಸಕರಿಗೆ ಸಂಸ್ಥೆ ಪರವಾಗಿ ಧನ್ಯವಾದಗಳು ಕಾಪು ವಿಧಾನಸಭಾ ಕ್ಷೇತ್ರದ ನಿಕಟಪೂರ್ವ ಶಾಸಕರು ಶ್ರೀಯುತ ಲಾಲಾಜಿ ಆರ್ ಮೆಂಟಲ್ ಸರ್ ತಮ್ಮ ಸಹಕಾರ ನಮ್ಮ ಸಂಸ್ಥೆಗೆ ಇದೇ ರೀತಿ ಮುಂದುವರಿಯಲಿ ಎಂಬ ಬಯಕೆಯನ್ನು ವ್ಯಕ್ತಪಡಿಸುತ್ತಾ ತಮ್ಮ ಸಹಕಾರಕ್ಕೆ ಸಹಾಯಕ್ಕೆ ಅತಿಥಿ ವಿಭಾಗಗಳು ಈ ಒಂದು ಕಾರ್ಯದಲ್ಲಿ ಜೋಡಿಸಿದ್ದಾರೆ. ತಮ್ಮೆಲ್ಲರಿಗೂ ಸಂಸ್ಥೆಯ ಪರವಾಗಿ ಧನ್ಯವಾದಗಳು. ಹಾಗೆಯೇ ಕಾರ್ಯನಿರ್ವಹಿಸುವ ಸಮಿತಿಯ ಸದಸ್ಯರಾಗಿರುವಂತಹ ಶ್ರೀಯುತ ಗೌರವಿಸುವ ವಿನಂತಿಸಿಕೊಳ್ತಾ ಇದ್ದಾರೆ. ಶಾಸಕರು ಶಾಲು ಹೊರಿಸಿ ಸನ್ಮಾನಿಸಬೇಕಾಗಿ ಪ್ರತಿ ಕ್ಷಣ ಬದಲಾಗುವ ಈ ಭೂಮಿಯಲ್ಲಿ ಎಂದಿಗೂ ಬದಲಾಗದೆ ಉಳಿಯುವುದು ಒಂದೇ, ಅದು ತಾಯಿಯ ಪ್ರೀತಿ. ಶಿಕ್ಷಣ ತಜ್ಞರಾಗಿ ಹಲವಾರು ವೇದಿಕೆಗಳಲ್ಲಿ ತನ್ನ ಜ್ಞಾನವನ್ನು ವಿದ್ಯಾರ್ಥಿಗಳಿಗೆ ದಾರಿಯುವಂತಹ ನಮ್ಮ ಡಾಕ್ಟರ್ ಎನ್.ಎಸ್. ಶೆಟ್ಟಿ ಅವರೇ, ಹಾಗೆ ಮತ್ತೊಬ್ಬ ನನ್ನ ಸದಸ್ಯರಲ್ಲಿ ಮಿತ್ರರಾಗಿರ್ತಕ್ಕಂಥ ಸತ್ಯಾನಂದನ್ ಅವರೇ, ಮತ್ತೊಬ್ಬ ನಮ್ಮ ಆಪ್ತರಾಗಿರ್ತಕ್ಕಂಥ ಮಲ್ಯರವರೇ, ಉಮೇಶ್ ಅಣ್ಣವರೇ, ವಸಂತ ಶೆಟ್ಟಿ ಅವರೇ, ವಿಶೇಷವಾಗಿ ಕಾಯ ವಾತಾವರಣ
ಉಪಯೋಗ ಮಾಡ್ತಾರೆ. ಆದರೆ ನಮ್ಮ ಡಾಕ್ಟರ್ ಸೀಮಾ ಮೇಡಮ್ ಅವರು ಯಾವಾಗಲೂ ಮಂಜು ಅವರ ಈ ಸಂಸ್ಥೆ ಬಗ್ಗೆ ಸ್ಕೂಲ್ ಇಸ್ ನಥಿಂಗ್ ಬಟ್ ಎ ಟೆಂಪಲ್ ಆಫ್ ಲರ್ನಿಂಗ್ ಅನ್ನೋ ಮಾತನ್ನು ನಾವು ಕೇಳಿದ್ದೀವಿ. ಉದಿಸುವ ಭಾವನೆಗಳು ಪುಷ್ಟವಾಗಿರಬೇಕು, ನೋಡುವ ದೃಷ್ಟಿ ನಿರ್ಮಲವಾಗಿರಬೇಕು, ಮಾಡುವ ಕೈಗಳು ಮಡಿಯಲ್ಲಿರಬೇಕು, ಆಗುವ ನಾಲಿಗೆ ನಿಂತಲ್ಲಿರಬೇಕು, ಕೇಳುವ ಕಿವಿಗಳು ಇದ್ದಕ್ಕಿರಬೇಕು ಅಂತ ಪ್ರಶ್ನೆ ಇಟ್ಕೊಂಡು ನಮ್ಮ ಪೂರ್ವಜರು ನಮ್ಮ ಶಿಕ್ಷಣ ಪದ್ಧತಿಯನ್ನು ಕಟ್ಟಿಕೊಡ್ತಾರೆ. ಆ ನಿಟ್ಟಿನಲ್ಲಿ ಹೇಳ್ತಾರೆ, ನಾಟಿನಿಂದು ನೀರಿನಿಂದು ಎಂದವನಿಂದೆಯವರು ಜಾತಿ ಮಟ್ಟ ಪದದಿಂದ ಒಂದು ದೂರವನಾತ್ಮ ಸೇವಕನ ಭಾವದಲ್ಲಿ ನಿಂತದ್ದು ನಿಂತಿದೆ. ಶರಣ ಶಿವಶಂಕರ ಬೆಂಗಳೂರಿನಂತೆ ಶಿವಮುಖನನ್ನು ಶಿವಮುಖನಾಗಿ ಮಾಡಬೇಕು, ಮಧುಮುಖನನ್ನು ಓದುಮುಖನಾಗಿ ಮಾಡಬೇಕು, ಅಲ್ಪಮಾನವನ್ನು ವಿಷಮಾನವನ್ನು ಬಿತ್ತರಿಸಬೇಕು ಅಂತ ಆ ನಮ್ಮ ಚಿಂತನೆ ಇದೆಲ್ಲ ಬಹುಶಃ ಕೆಲವರು ಕೈಗೊಳ್ಳುವಂತಹ ಕಾಲಘಟ್ಟವನ್ನು ಭಾವಿಸ್ತಾರೆ. ಇವತ್ತು ಡಾಕ್ಟರ್ ರಂಜಿತ್ ಶೆಟ್ಟಿ ಸರ್ ಹಾಗೆ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಮಾನ್ಯ ಶಾಸಕರಿಗೆ ಗೌರವ ಸನ್ಮಾನ ಇವರಿಗೆ ವಿನಂತಿಸಿಕೊಳ್ಳಲು 2022 ಮತ್ತು 23ನೇ ಸಾಲಿನಲ್ಲಿ ಪದವಿಯನ್ನು ಮುಗಿಸಿ ಹೋದಂಥ ವಿದ್ಯಾರ್ಥಿಗಳ ಪಟ್ಟಿಯನ್ನು ಓದ್ತಾ ಇದ್ದೀನಿ. ಮೊದಲಿಗೆ ಮಮತಾ BCom ತರಗತಿಯ ವಿದ್ಯಾರ್ಥಿನಿ. ಇವರು 89.26% ಅಂಕಗಳನ್ನು ಪಡೆದು ತರಗತಿಗೆ ಪ್ರಥಮ ಬಂದಿರ್ತಾರೆ. ಇವರು ವೇದಿಕೆಗೆ ಬಂದು ಅಂಕಗಳನ್ನ ಪಡೆದು ತರಗತಿಗೆ ಪ್ರಥಮ ಇದ್ದಾರೆ. ಇವರು ವೇದಿಕೆಗೆ ಬಂದು ಪ್ರಥಮ ಸ್ಥಾನದಲ್ಲಿದ್ದಾರೆ. ಶ್ರಾವ್ಯ ದ್ವಿತೀಯ BAKS ವಿದ್ಯಾರ್ಥಿನಿ. ಇವರು 84% ಅಂಕಗಳನ್ನು ಪಡ್ಕೊಂಡು ಪ್ರಥಮ ಸ್ಥಾನದಲ್ಲಿದ್ದಾರೆ. ಸಿತೀಕ್ಷಾ ಬಂಗೇರ ಪ್ರಥಮ BCom, ಇವರು ಶೇಕಡ ಎಂಬಲ್ಲಿದ್ದಾರೆ. ನಮ್ಮ ಈ ಕಾಲೇಜ್ ಅಗ್ರಸಮಿತಿಯ ಸದಸ್ಯರು ಹಿರಿಯರಾಗಿರುವಂಥ ನಮಗೆಲ್ಲ ಗೊತ್ತಿರಲಿಕ್ಕಿಲ್ಲ. ಅವರು ಅಮೆರಿಕದಲ್ಲಿ ಕೂಡ ಹಲವಾರು ವರ್ಷ ಅಲ್ಲಿಯ ಜನರಿಗೆ ಕೂಡ ಶಿಕ್ಷಣ ಕೊಟ್ಟು ಬಂದು ಅಂತ ಡಾಕ್ಟರ್ NS ಶೆಟ್ಟಿಯವರೇ ನಮ್ಮ ಇವತ್ತಿನ ಮುಖ್ಯ ಕಾರ್ಯಕ್ರಮ. ಸುಧಾರಲ್ಲ ಇಟೇ ಮೂರು ಹೋಗಿ ನಿಗಳು ನಮ್ಮನ ಸ್ಟೇಜ್ ಪ್ರೋಗ್ರಾಮ್ ಮಾಡಿ ನಾನು ನೆಕ್ಸ್ಟ್ ಡ್ಯಾನ್ಸ್
ಸ್ಟಾರ್ಟ್ ಆಪುಂಡು ಮಧ್ಯಾಹ್ನ ಉನ್ನಸ್ ಪೂರ ಆಂಡ್ ನನ್ನ ಒಂದೇ ಬರ್ತುಡು ಡ್ಯಾನ್ಸ್ ಉಂಡು ಆ ಡ್ಯಾನ್ಸ್ ವಿಡಿಯೋನಿಗೆಲ್ಲ ತೋರಿಸಿಕೊಡು ಸಿಕ್ಕ ಎನ್ನಲ ಒಂಜಿ ಡ್ಯಾನ್ಸ್ ಉಂಡು ದಾಲಿಜಿ ಹಿಂಗೆ ಎಂಟ್ರಿ ಉಂಡು ಆಟಿ ತೂಕ ಇಂಚ ಬಂದು ನಮ್ಮನ ಈ ಡ್ಯಾನ್ಸ್ ಜೋಜನಲ್ಲಿ ತಗೊಳ್ಳಿ ನಮ್ಮನ ಡ್ಯಾನ್ಸ್ ಟೀಮ್ ತಗೊಳ್ಳು ತೂಲಿನಿಗಲಿ ಹೂವಲ್ಲು ಮುಜ್ಜದ ರಂಗದ ಕಾಣಿಕೆಯನ್ನು ಬರ ಕಾಣಿ ಅಮ್ಮ ಒಸಿ
ಅಂಗನವಾಡಿಯಲ್ಲಿರುವಾಗ ಅವ್ರಿಗೆ ಪದ್ಯ ಕೇಳಿರ್ತೀವಿ. ಯಾವ್ದು ಕೇಳಿದ್ರು? ಗುರುದೇಕಾನೆ ತೋಟದಲ್ಲಿದೆ. ಈಗ ಅದೇ ಅಂಗನವಾಡಿಯ ಮಕ್ಕಳು ಡಿಗ್ರಿಗೆ ಬಂದಿದ್ದಾರೆ. ಈಗ ಆ ಹಾಡಿಗೆ ಸುಂದರವಾದ ನೃತ್ಯ ಮಾಡಿದ್ದಾರೆ. ಜೋರಾದ ಚಪ್ಪಾಳೆಗೆ ಪ್ರಸನ್ನ ಐಟಿ ವೇದಿಕೆಗೆ ಹೇಳ್ಕೊಂಡು ఇది చెప్పకుండా వచ్చుతున్నా ప్రేమ తల్లిదు నమ్మునమ్మో ఎంతగా ಕ್ಲಿಯರ್ ಅಂಕಲ್ನ ಡ್ಯಾನ್ಸ್ ಲಾವಡು ಪೂರ ಪ್ರೋಗ್ರಾಮ್ ಮತ್ತು ಈ ಲಾಗ್ ನೀಡಿ ಏನು ಮಾಡ್ತಂದ್ರೆ ಏರ್ ಮತ್ತೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಪ್ಲೇ ಲೈಕ್ ಮಾಡ್ತಾರೆ ಶೇರ್ ಮಾಡ್ತಾರೆ ಬಾಕಿ ಸಪೋರ್ಟ್ ಮಾಡ್ಕೊಳ್ಳಿ.